ಮಂಗಲಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮೊದಲನೆಯದಾಗಿ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪ್ರೀತಿಪೂರ್ವಕವಾದಂತಹ ಆಮಂತ್ರಣವನ್ನು ಸ್ವೀಕರಿಸಿ ಪಲಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇಂದಿನ ದಿವಸ ತಮ್ಮ ಪಟ್ಟ ಶಿಷ್ಯರಾದಂತಹ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರೊಟ್ಟಿಗೆ ಇಲ್ಲಿಗೆ ಈ ಮಠವು, ನಮ್ಮ ಗೋಕರ್ಣ ಮಠವು ಸಾರ್ಧ ಪಂಚಶತಮಾನೋತ್ಸವವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಆಗಮಿಸಿರುವುದು ಅತ್ಯಂತ ಪ್ರಮೋದವನ್ನು ತಂದುಕೊಡುವಂತಹ ವಿಷಯ. ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯರಾದ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರೊಟ್ಟಿಗೆ ಬಂದಿರೋದು ಇವತ್ತು ನಮ್ಮೆಲ್ಲರ ಭಾಗ್ಯ. ಭಾಗ್ಯ ಯಾಕೆ ಅಂತಂದರೆ, ನಾವೆಲ್ಲರೂ ಕೂಡ ಪ್ರಾಯಃ ಗೌಡ ಸಾರಸ್ವತ ಬ್ರಾಹ್ಮಣರೆಲ್ಲರೂ ಕೂಡ ಮಧ್ವ ಮತದ ಅನುಯಾಯಿಗಳು. ಈಗ ತಾನೇ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರು. ಸಾಮ್ಯವನ್ನು ಹೇಳಬೇಕಾದ್ರೆ ಎಲ್ಲ ಶಿವಳ್ಳಿ ಬ್ರಾಹ್ಮಣರೆಲ್ಲರೂ ಕೂಡ ಫಲಿಮಾರು ಮಠದ ಅನುಯಾಯಿಗಳು, ನಾವು ಗೌಡ ಸಾರಸ್ವತ ಬ್ರಾಹ್ಮಣರೆಲ್ಲರೂ ಕೂಡ ಗೋಕರ್ಣ ಮಠದ ಅನುಯಾಯಿಗಳು ಅಂತ. ನನಗನಿಸಿದ್ದೇನು ಅಂದರೆ, ಶಿವಳ್ಳಿ ಬ್ರಾಹ್ಮಣರಾಗಿರಬಹುದು ಅಥವಾ ಗೌಡ ಸಾರಸ್ವತ ಬ್ರಾಹ್ಮಣರಾಗಿರಬಹುದು, ನಾವೆಲ್ಲರೂ ಕೂಡ ಮಧ್ವ ಮತದ ಅನುಯಾಯಿಗಳು, ವೈದಿಕ ಮತದ ಅನುಯಾಯಿಗಳು. ಈ ದೃಷ್ಟಿಯಿಂದ ಸ್ವಾಮಿಗಳು ಇಂದಿನ ದಿವಸ ಇಲ್ಲಿ ಬಂದಿದ್ದು ಬಹಳ ಸಂತೋಷ. ಪರಮಪೂಜ್ಯರಾದ ಸ್ವಾಮಿಗಳ ಆಗಮನ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ, ಇದೇ ಸಂಸ್ಥಾನದ ಸ್ವಾಮಿಗಳು ಹೃಷಿಕೇಶ ತೀರ್ಥರ ಪೀಠ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು 800 ವರ್ಷಗಳ ಹಿಂದೆ ಈ ಗೋಮಾಂತಕ ಪ್ರದೇಶಕ್ಕೆ ಬಂದು ತಾವು ತತ್ವವಾದದ ಪ್ರಚಾರವನ್ನು ಮಾಡಿ ಎಲ್ಲ ಗೌಡ ಸಾರಸ್ವತ ಬ್ರಾಹ್ಮಣರು ಕೂಡ ಅವರಿಂದ ಪ್ರಭಾವಿತರಾಗಿ ಮಧ್ವ ಸಿದ್ಧಾಂತವನ್ನು ಅಂದಿನಿಂದ ಇಂದಿನವರೆಗೆ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ. ಅಂತಹ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಋಷಿಕೇಶ ತೀರ್ಥರ ಆ ಪೀಠದಲ್ಲಿ 30ನೇ ಪೀಠಾಧಿಪತಿಗಳಾಗಿ ಪರಮಪೂಜ್ಯರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದಾರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಪಲಿಮಾರು ಮಠದ 10ನೆಯ ಪೀಠಾಧಿಪತಿಗಳಾದಂತಹ ರಾಮಚಂದ್ರ ತೀರ್ಥರು ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದಂತಹ ಮಾಧವ ಎಂಬ ವಟುವಿಗೆ ದೀಕ್ಷೆಯನ್ನಿತ್ತು ಬದರಿಕಾಶ್ರಮದಲ್ಲಿ ನಾರಾಯಣ ತೀರ್ಥ ಅಂತ ನಾಮಕರಣವನ್ನು ಮಾಡಿ ಮಧ್ವ ಸಿದ್ಧಾಂತದ ಪ್ರಚಾರಕ್ಕಾಗಿ ಎಲ್ಲ ಕಡೆ ಕಳಿಸಿದರು. ಅಂದಿನಿಂದ ಇಂದಿನವರೆಗೂ ನಾವು ಮಧ್ವ ಮತವನ್ನು ಅನುಸರಿಸಿಕೊಂಡು ಬಂದಿದ್ದೇವೆ. ಪರಮಪೂಜ್ಯರಾದ ಪಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರಿಂದ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಅಧ್ಯಯನ ಮಾಡಿ ಅವರಿಂದಲೇ ದೀಕ್ಷೆ ಪಡೆದು ಇಂದಿನ ದಿವಸ ಎಲ್ಲರ ಅಂತರಂಗದಲ್ಲಿ ಭಕ್ತಿಯ ದೀಪವನ್ನು ಹಚ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾಮಾನ್ಯ ತೀರ್ಥರ ಸ್ಮರಣೆಯನ್ನು ಮಾಡಲೇಬೇಕು. ಅವರ ತಪಸ್ಸು, ಅವರ ಸಿದ್ಧಿ. ವಿದ್ಯಾಮಾನ್ಯ ತೀರ್ಥರು ಅವರ ವಿದ್ವತ್ತು, ವಿದ್ವನ್ ಮಂಡಲ ಮಂಡಿತರಾಗಿದ್ದರು. ಅವರ ವಿದ್ವತ್ತೆಯ ಬಗ್ಗೆ ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಅವರ ತಪಸ್ಸು ಮತ್ತು ಸಿದ್ಧಿ ಎಂತಹದ್ದು ಅಂತ ಅನೇಕರಿಗೆ ಇಲ್ಲಿ ಉಪಸ್ಥಿತರಿರುವ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಆದ್ದರಿಂದ ಅವರ ಸ್ಮರಣೆಯನ್ನು ಮಾಡುವ ದೃಷ್ಟಿಯಿಂದ 2 ಮಾತುಗಳನ್ನು ಹೇಳ್ತೇನೆ. ಅವರ ತಪಸ್ಸು ಹೇಗಿತ್ತು ಅಂತಂದರೆ, ಅವರು
ಆಚಾರ್ಯರು ಮಧ್ವಾಚಾರ್ಯರು ತಮ್ಮ ಚರಿತ್ರೆಯನ್ನು ವರ್ಣಿಸುವಾಗ ಅವರ ಚರಿತ್ರೆಯನ್ನು ವರ್ಣಿಸುವಾಗ ಸುಮಧ್ವ ವಿಜಯದಲ್ಲಿ ಒಂದು ಮಾತು ಬರುತ್ತೆ. ಅವರು ಕಾಷ್ಠಮೌನ ವ್ರತವನ್ನು ಮಾಡಿದರು ಅಂತ. ಕಾಷ್ಠಮೌನಂ ಅದಧಾತ್ ಉಪವಾಸಂ ಅಂತ. ಉಪವಾಸ ಮಾಡಿ 1 ಮಂಡಲ 48 ದಿನಗಳ ಕಾಲ ಕಾಷ್ಠಮೌನ ವ್ರತವನ್ನು ಬದರಿಕಾಶ್ರಮದಲ್ಲಿ ಮಾಡಿದರು ಅಂತ. ಆ ಗುರುಗಳ ಮಧ್ವರ ಅವರು ನಡೆದ ದಾರಿಯಲ್ಲೇ ನಡೆಯಬೇಕು ಅನ್ನುವ ದೃಷ್ಟಿಯಿಂದ ವಿದ್ಯಾಮಾನ್ಯ ತೀರ್ಥರೂ ಕೂಡ ಬದರಿಕಾಶ್ರಮದಲ್ಲಿ 48 ದಿನಗಳ ಕಾಲ ಕಾಷ್ಠಮೌನ ವ್ರತವನ್ನು ಮಾಡಿರುವುದು ಅತ್ಯಂತ ಆಶ್ಚರ್ಯಕರ. ಆ ಚಳಿಯಲ್ಲಿ ಅಷ್ಟೇ ಅಲ್ಲ, ಅವರು ವೇದವ್ಯಾಸ ಅಷ್ಟಾಕ್ಷರ ಮಂತ್ರ 8 ಲಕ್ಷ ಅದನ್ನು ಜಪ ಮಾಡಿಕೊಂಡು ಸಿದ್ಧಿ ಪಡೆದುಕೊಂಡಂತಹ ಮಹಾಪುರುಷರು. ಅವರು ಎಂತಹ ಸಿದ್ಧ ಪುರುಷರು ಅಂತಂದರೆ, ತಮ್ಮ ಪರ್ಯಾಯ ಕಾಲದಲ್ಲಿ ವಿದ್ಯಾಮಾನ್ಯ ತೀರ್ಥರು ಕೃಷ್ಣನಿಗೆ ವಜ್ರದ ಕಿರೀಟವನ್ನು ಮಾಡಿಸಿದರು. ವಜ್ರದ ಕಿರೀಟ ಮಾತ್ರ ಅಲ್ಲ, ಸುವರ್ಣದ ರಥ, ಬಂಗಾರದ ರಥ, ಅಷ್ಟೇ ಅಲ್ಲ, ಬಂಗಾರದ ತೊಟ್ಟಿಲನ್ನು ಕೂಡ ಕೃಷ್ಣನಿಗೆ ಮಾಡಿಸಿದರು. ಯಾವುದೇ ಕಾರ್ಯಕ್ಕೆ ಕೈ ಹಾಕಬೇಕಾದರೆ ವಿದ್ಯಾಮಾನ್ಯ ತೀರ್ಥರು ಪ್ರಶ್ನೆ ನೋಡ್ತಾ ಇದ್ರಂತೆ. ಅವರು ಪ್ರಶ್ನೆ ನೋಡುವ ಕ್ರಮ ಹೇಗೆ ಅಂದರೆ, ನಾವು ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರವನ್ನು ಬಲ್ಲಂತಹ ಜ್ಯೋತಿಷ್ಕರನ್ನು ಕರೆದು ಪ್ರಶ್ನೆ ಹಾಕಿ ನೋಡ್ತೇವೆ, ಈ ಕಾರ್ಯವನ್ನು ಮಾಡಬಹುದೋ ಬೇಡವೋ, ಒಳ್ಳೆಯ ಸೂಚನೆ ಸಿಕ್ಕಿದರೆ ಮಾಡಬಹುದು ಅಂದರೆ ಮುಂದುವರಿಸ್ತೀವಿ, ಇಲ್ಲ ಅಂದರೆ ಇಲ್ಲ. ವಿದ್ಯಾಮಾನ್ಯ ತೀರ್ಥರು ಮಧ್ವಾಚಾರ್ಯರು ರಚಿಸಿದಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರ ಮೇಲೆ ಅಪಾರವಾದ ವಿಶ್ವಾಸ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋಮೇ ಭಾರತ ವರ್ತಮಚಾರಿ ಅಂತ ಆಚಾರ್ಯರೇ ಹೇಳಿಕೊಂಡ ಹಾಗೆ, ಸಮಸ್ತ ಶಾಸ್ತ್ರಾರ್ಥಗಳ ನಿರ್ಣಯ ರೂಪ ಈ ಗ್ರಂಥ. ಆ ಗ್ರಂಥವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋರು. ಎಷ್ಟರ ಮಟ್ಟಿಗೆ ಸಿದ್ಧಿ ಅಂತಂದರೆ, ಅವರು ಪ್ರಶ್ನೆ ನೋಡುವ ಕ್ರಮ ಹೇಗೆ ಅಂತಂದರೆ, ಆ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಆ ಪುಟಗಳನ್ನು ತೆರೀತಾ ಇದ್ದರು. ತೆರೆದಾಗ ಯಾವ ಪುಟದಲ್ಲಿ ಯಾವ ಪ್ರಸಂಗ ಬರ್ತಾ ಇತ್ತೋ, ಆ ಪ್ರಸಂಗ ಏನನ್ನು ಸೂಚಿಸ್ತಾ ಇತ್ತೋ ಅದರಿಂದಲೇ ತಾವು ಆ ಕಾರ್ಯವನ್ನು ಮಾಡಿದರೆ ಸಫಲರಾಗಬಹುದೋ ಇಲ್ಲವೋ ಅಂತ ತಾವು ಕಂಡು ಹಿಡಿದು ತಾವು ಮುಂದುವರಿಸ್ತಾ ಇದ್ದರು. ಹೀಗೆ ವಜ್ರದ ಕಿರೀಟವನ್ನು ಮಾಡಿಸಿದರು ಕೃಷ್ಣನಿಗೆ. ಅಷ್ಟೇ ಅಲ್ಲ, ಸುವರ್ಣದ ರಥವನ್ನು ಕೂಡ ಮಾಡಿಸಿದರು. ನಾನು ಈ ಮಾತನ್ನು ಕೇಳಿದ್ದೆ, ಸುವರ್ಣದ ರಥವನ್ನು ಮಾಡಿಸಬೇಕಾದರೆ ಕೃಷ್ಣನಿಗೆ ಒಳಗೆ ಮಾಡಬೇಕು ಅಥವಾ ಹೊರಗೆ ಮಾಡಬೇಕು ಅನ್ನುವ ಪ್ರಶ್ನೆ ಬಂತು. ರಥ ಏನೋ ಮಾಡಬೇಕು ಅಂತಾಗಿತ್ತು ಬಂಗಾರದ್ದು, ಆದರೆ ಕೃಷ್ಣ ಮಠದ ಒಳಗೆ ಅದನ್ನು ಎಳೆಯಬೇಕು ಅಥವಾ ಹೊರಗೆ ರಥ ಬೀದಿಯಲ್ಲಿ ಎಳೆಯಬೇಕು ಅಂತ ಸ್ವಾಮಿಗಳು ಯಥಾ ಪ್ರಕಾರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ತೆರೆದರು. ತೆರೆದಾಗ ಬಂದ ವಿಷಯ ಏನು, ಪ್ರಸಂಗ ಏನು ಅಂತಂದರೆ, ಕಂಸ ತಾನು ವಸುದೇವ ದೇವಕಿಯರನ್ನು ಪುರ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದು ಬಂದ ಪ್ರಸಂಗ. ಇದರಿಂದ ಏನು ಸೂಚಿತವಾಯಿತು ಅಂತಂದರೆ, ಆ ಸುವರ್ಣ ರಥ ಹೊರಗೆ ಮಾಡಬಹುದು ಅಂತ ಸೂಚಿತವಾಯಿತು ಅಂತ ನಾನು ಕೇಳ್ಪಟ್ಟಿದ್ದೆ. ಆದ್ದರಿಂದ ಆ ಕಾಲದಲ್ಲೇ ಬಹು ವೆಚ್ಚವಾದಂತಹ, ತುಂಬ ವೆಚ್ಚ ಆಯಿತು. ವಿದ್ಯಾಮಾನ್ಯ ತೀರ್ಥರು ಆ ಸುವರ್ಣದ ರಥವನ್ನು, ದೊಡ್ಡದಾದ ರಥವನ್ನು ಮಾಡಿಸಿದರು. ಅದಾದ ಮೇಲೆ ಅವರ ತಪಸ್ಸು ಹೇಗಿತ್ತು ಅಂತಂದರೆ, ಸುವರ್ಣದ ತೊಟ್ಟಿಲನ್ನು ಮಾಡಿಸಬೇಕಾದ್ರೆ ಕೃಷ್ಣನಿಗೆ ಅವರು ಕರೆ ಕೊಟ್ಟರು ಭಕ್ತರಿಗೆ, ಯಾರು ಬೇಕಾದರೂ ಸೇವೆ ಮಾಡಬಹುದು ಅಂತ. ಸೇವೆ ಯಾರು ಮಾಡುತ್ತಾರೋ ಯಥಾಶಕ್ತಿ, ಯಾರಿಗೆ ಸಂತಾನವಾಗಲಿಲ್ಲ ಇದುವರೆಗೂ ಅವರಿಗೆ ಸಂತಾನವಾಗ್ತದೆ ಅಂತ ಹೇಳಿದರು. ಅವರ ವಾಕ್ಸಿದ್ಧಿ ಹೇಗಿತ್ತು ನೋಡಿ, ಅವರ ತಪಸ್ಸು ಹೇಗಿತ್ತು ಅಂತಂದರೆ, ಯಾಕೆಂದರೆ ಕೃಷ್ಣ ಅಖಿಲ ಪ್ರದಂ ಇಂದಿರೇಶಂ, ಎಲ್ಲವನ್ನೂ ಕೊಡುವವ ಅಂದಮೇಲೆ ಸುವರ್ಣ ಅವನ ತೊಟ್ಟಿಲಿಗೋಸ್ಕರ ಸೇವೆ ಮಾಡಿದವರೆಗೂ ಏನು ಬೇಕೋ ಆ ಇಷ್ಟಾರ್ಥವನ್ನು ಕೊಡ್ತಾನೆ ಖಂಡಿತ. ಹೀಗೆ ತಾವು ಕರೆ ಕೊಟ್ಟಾಗ ಅನೇಕರು ಸೇವೆ ಮಾಡಿದರು. ಆ ಸುವರ್ಣದ ತೊಟ್ಟಿಲು ತಯಾರ ಆಗುವ ಕಾಲದಲ್ಲಿ ಕೃಷ್ಣನಿಗೆ ಇನ್ನೇನು ಸಮರ್ಪಣೆ ಆಗಬೇಕು, ಆ ಆಗುವ ಕಾಲಕ್ಕೇನೆ ಯಾರೆಲ್ಲ ಸೇವೆ ಮಾಡಿದರೋ, ಯಾರಿಗೆಲ್ಲ ಸಂತಾನವಾಗಿರಲಿಲ್ವೋ ಅವರೆಲ್ಲರೂ ಕೂಡ ಮಕ್ಕಳನ್ನು ಕರೆದುಕೊಂಡೇ ಬಂದಿದ್ದಾರೆ ಸಮರ್ಪಣೆ ಮಾಡಬೇಕಾದ್ರೆ. ಇದು ಅವರ ತಪಸ್ಸು. ಅಂತಹ ವಿದ್ಯಾಮಾನ್ಯ ತೀರ್ಥರ ಶಿಷ್ಯರು ಪರಮಪೂಜ್ಯರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರ ದಾರಿಯಲ್ಲೇ ನಡೆದುಕೊಂಡು ಬಂದವರು. ವಿದ್ಯಾಮಾನ್ಯ ತೀರ್ಥರು ಕೃಷ್ಣನಿಗೆ ವಜ್ರದ ಕಿರೀಟವನ್ನು ಸಮರ್ಪಣೆ ಮಾಡಿದರೆ, ಪರಮಪೂಜ್ಯರಾದ ವಿದ್ಯಾಧೀಶ ತೀರ್ಥರು ತಾವು ಕೃಷ್ಣನಿಗೆ ವಜ್ರದ ಕವಚವನ್ನು ತೊಡಿಸಿದರು ತಮ್ಮ ಪರ್ಯಾಯ ಕಾಲದಲ್ಲಿ. ಅಷ್ಟೇ ಅಲ್ಲ, ತಮ್ಮ 2ನೆಯ ಪರ್ಯಾಯ ಕಾಲದಲ್ಲಿ ಅನೇಕ ಸಾಧನೆಗಳು. ವಿದ್ಯಾಮಾನ್ಯ ತೀರ್ಥರು ಸುವರ್ಣದ ರಥವನ್ನು ಮಾಡಿದರೆ, ವಿದ್ಯಾಧೀಶ ತೀರ್ಥ ಶ್ರೀಪಾದರು ಕೃಷ್ಣನಿಗೆ ಸುವರ್ಣದ ಗೋಪುರವನ್ನೇ ಮಾಡಿಸಿಬಿಟ್ರು. ಅಷ್ಟೇ ಅಲ್ಲ, ನಮ್ಮಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣರಲ್ಲಿ ಭಜನಾ ಸಪ್ತಾಹ ಅಂತ ಮಾಡ್ತೇವೆ. ನಿರಂತರ 7 ದಿನಗಳ ಕಾಲ ಆ ತಾಳ ಸದ್ದು ನಿಲ್ಲಬಾರದು, ಹಾಗೆ 7 ದಿನಗಳ ಕಾಲ ಮಾಡ್ತೀವಿ. ಪರಮಪೂಜ್ಯ ಸ್ವಾಮಿಗಳು ತಮ್ಮ 2ನೆಯ ಪರ್ಯಾಯದಲ್ಲಿ 2 ವರ್ಷಗಳ ಕಾಲ
ಸದ್ದು ನಿಲ್ಲಬಾರದು, ನಿರಂತರ ಭಜನೆ ನಡೀತಾ ಇರಬೇಕು ಕೃಷ್ಣನ ಸನ್ನಿಧಾನದಲ್ಲಿ. ಆ ಭಜನೆ ನಿಲ್ಲದಂತೆ ನೋಡಿಕೊಂಡಂತಹ ಕೀರ್ತಿ ಅದು ಶ್ರೀಪಾದರದ್ದು. ಅಷ್ಟೇ ಅಲ್ಲ, ಆ ಕನಕ ಗೋಪುರದ ಎದುರು ನಂದಾದೀಪವನ್ನು ಹಚ್ಚಿ 2 ವರ್ಷಗಳ ಕಾಲ ನಂದಾದೀಪವನ್ನು ಆರದೇ ನೋಡಿಕೊಂಡಿರುವಂತಹ ಕೀರ್ತಿಯೂ ಅವರದ್ದೇ. ಅಷ್ಟೇ ಅಲ್ಲ, ಇನ್ನೂ ಅನೇಕ ಸಾಧನೆಗಳಿವೆ. ಸ್ವಾಮಿಗಳು ಪ್ರತಿನಿತ್ಯ 2 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ, 2 ವರ್ಷಗಳ ಕಾಲ ನಿತ್ಯ 1,00,000 ತುಳಸಿ ಅರ್ಚನೆ ಕೃಷ್ಣನಿಗೆ. ಇದು ಅವರ ಸಾಧನೆ. ಪ್ರತಿನಿತ್ಯವೂ ಜ್ಞಾನಯಜ್ಞ ಆಗಬೇಕು ಅನ್ನುವ ದೃಷ್ಟಿಯಿಂದ ಅನೇಕ ವಿದ್ವಾಂಸರನ್ನು ಕರೆಸಿ ಉಪನ್ಯಾಸಗಳು, ತಾವೂ ಸ್ವತಃ ಕುಂತಿಸ್ತುತಿಯನ್ನು ಉಪನ್ಯಾಸ ಮಾಡಿ, ನನಗೂ ಆಶ್ಚರ್ಯ ಆಯಿತು ಕೇಳಿದಾಗ, ಸ್ವಾಮಿಗಳು 2 ವರ್ಷ ಕುಂತಿಸ್ತುತಿಯನ್ನು ಉಪನ್ಯಾಸ ಮಾಡಿದ್ದಾರೆ ಅಂತ ಹೇಳಿದಾಗ, ಸಣ್ಣ ಸ್ತುತಿ ನಾವು ಒಂದು ದಿನದಲ್ಲಿ ಉಪನ್ಯಾಸವನ್ನು ಮುಗಿಸಿಬಿಡ್ತೇವೆ. ಆದರೆ ಸ್ವಾಮಿಗಳು ನಿರಂತರ ಅದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾ ಕುಂತಿಸ್ತುತಿಯನ್ನು 2 ವರ್ಷ ತಾವು ಉಪನ್ಯಾಸ ಮಾಡಿದ್ದಾರೆ. ಅದರ ಪುಸ್ತಕವೂ ಕೂಡ ಬಿಡುಗಡೆ ಆಗಿದೆ ಅಂತ ನಾನು ಕೇಳಪಟ್ಟೆ. ಅದು ಸ್ವಾಮಿಗಳ ವಿದ್ವತ್ತೆ. ಇಂತಹ ಸ್ವಾಮಿಗಳು ಇಂದಿನ ದಿವಸ ಬಂದಿದ್ದಾರೆ ಎನ್ನುವುದು ನಮ್ಮ ಭಾಗ್ಯ. ತಮ್ಮ ವಿದ್ಯಾಧೀಶ ತೀರ್ಥರ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಒಂದು ಮಾತನ್ನು ಹೇಳಿದರಂತೆ. ಜಿಜ್ಞಾಸಾಧಿಕರಣ ಸುಧಾಮಂಗಳ ಮಹೋತ್ಸವದಲ್ಲಿ ಅವರು ತಮ್ಮ ಶಿಷ್ಯರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಹೇಳಿದ ಮಾತಿದು. ನಮಗೆ ನಮ್ಮ ಶಿಷ್ಯರ ಮೇಲೆ ಒಂದು ಅಸಮಾಧಾನ ಇದೆ. ಏನು ಅಸಮಾಧಾನ ಅಂತಂದರೆ, ಇಂದಿನವರೆಗೂ ನೀವು ಹೀಗೆ ಮಾಡಬೇಡಿ, ಹೀಗೆ ಮಾಡಿ ಅಂತ ನಮಗೆ ತಿದ್ದುವ ಅವಕಾಶವೇ ನಮ್ಮ ಶಿಷ್ಯರು ನಮಗೆ ಕೊಟ್ಟಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಸ್ವಾಮಿಗಳು ಗುರುಗಳ ಇಂಗಿತ ಏನಿತ್ತು ಅದನ್ನು ಮೊದಲೇ ತಾವು ಹೇಳುವ ಮುನ್ನವೇ ಅದನ್ನು ತಿಳಿದು ಕಾರ್ಯಪ್ರವೃತ್ತರಾಗ್ತಾ ಇದ್ರು. ನಮ್ಮಲ್ಲಿ ಹೇಳ್ತಾರೆ, ಶಿಷ್ಯರು ಗುರುಗಳು ಹೇಗಿರಬೇಕು ಅಂದರೆ ಇಂಗಿತಾಕಾರವಿತ್ ಪ್ರಾಜ್ಞ ಅಂತ. ಶಿಷ್ಯನ ಇಂಗಿತವನ್ನು ಬಲ್ಲವರಾಗಿರಬೇಕಂತ. ಆದರೆ ಇಲ್ಲಿ ಶಿಷ್ಯರೇ ಗುರುಗಳ ಇಂಗಿತ ಏನಿತ್ತು ಅಂತ ತಾವು ಎಲ್ಲ ತಿಳಿದು ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ರು. ಇಂತಹ ಶ್ರೀಪಾದಂಗಳವರು ಗುರುಗಳ ಹಾಕಿಕೊಟ್ಟ ದಾರಿಯಲ್ಲೇ, ಅವರು ನಡೆದ ದಾರಿಯಲ್ಲೇ ತಾವು ನಡೆದು ಬಂದಿದ್ದಾರೆ. ಹಾಗೆ ತಮ್ಮ ಪಟ್ಟ ಶಿಷ್ಯರಾದಂತಹ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಅವರು ಇಂದಿನ ದಿವಸ ಇಲ್ಲಿ ಬಂದಿದ್ದಾರೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಾವೇ ಸ್ಥಾಪಿಸಿರುವಂತಹ ಯೋಗದೀಪಿಕಾ ಗುರುಕುಲದಲ್ಲಿ ಅಲ್ಲಿಯ ವಿದ್ಯಾರ್ಥಿಯನ್ನೇ ಒಂದು ರೀತಿಯಾದ ರತ್ನವನ್ನೇ ಹೆಕ್ಕಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಆ ರತ್ನವೇ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳು. ನಮಗೂ ಎಲ್ಲರಿಗೂ ವಿಶ್ವಾಸ ಇದೆ, ಯಾವ ದಾರಿಯಲ್ಲಿ ವಿದ್ಯಾಮಾನ್ಯ ತೀರ್ಥರು ನಡೆದರೋ ಅದೇ ದಾರಿಯಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಕೂಡ ನಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಪಟ್ಟ ಶಿಷ್ಯರಾದ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಕೂಡ ಅದೇ ದಾರಿಯಲ್ಲಿ ನಡೀತಾರೆ ಅನ್ನೋದರಲ್ಲಿ ಸಂಶಯ ಲೇಶವೂ ಇಲ್ಲ. ಹೀಗೆ ಸ್ವಾಮಿಗಳ ಮಹಿಮೆ ಇದು ಅಪಾರ. ಹಾಗಾಗಿ ಇಂದಿನ ದಿವಸ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಒಂದು ರೀತಿಯಾದ ಸಮಾಗಮ ಆಗಿದೆ. ಸಮಾಗಮ ಎಂತಹ ಸಮಾಗಮ ಅಂತಂದರೆ, ದೇವಪ್ರಯಾಗದಲ್ಲಿ ಅಲಕನಂದ ಮತ್ತು ಭಾಗೀರಥಿಯ ಸಮಾಗಮ ಆಗತ್ತೆ. ಹಾಗೆ ಇಂದಿನ ದಿವಸ ಅಲಕನಂದ ಭಾಗೀರಥಿ ಸಮಾಗಮ ಆದ ಹಾಗೆ ಉಭಯ ಪೀಠಗಳ ಸಮಾಗಮ ಆಗಿದೆ, ಉಭಯ ಪೀಠಾಧಿಪತಿಗಳ ಸಮಾಗಮ ಆಗಿದೆ. ದೇವಪ್ರಯಾಗದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ದೇವಪ್ರಯಾಗದಲ್ಲಿ ಸಮಾಗಮ ಆದ ಮೇಲೆ ಒಂದೇ ಹೆಸರು ಗಂಗಾ ಅಂತ. ಹಾಗಿಲ್ಲಿ ಇವತ್ತು ಉಭಯ ಪೀಠಗಳು, ಉಭಯ ಪೀಠಾಧಿಪತಿಗಳು ಇಬ್ಬರೂ ಒಟ್ಟಿಗಾಗಿದ್ದಾರೆ, ಇಬ್ಬರ ಸಮಾಗಮ ಆಗಿದೆ. ಒಂದು ಆಗಿರೋದು ಯಾವುದು ಅಂತಂದರೆ, ಈ ಉಭಯ ಪೀಠಾಧಿಪತಿಗಳಲ್ಲಿರುವ ಗುಣಗಳು ಅದು ಒಂದೇ. ಈಗಲೇ ಚಪ್ಪಾಳೆ ತಟ್ಟಬೇಡಿ, ಗುಣಗಳು ಏನು ಅಂತ ಹೇಳಿದ ಮೇಲೆ ಚಪ್ಪಾಳೆ ತಟ್ಟಿ. ಇಬ್ಬರು ಸ್ವಾಮಿಗಳಲ್ಲೂ ನಾನು ಕಂಡ ಗುಣ ಏನು ಅಂತಂದರೆ, ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ಲಕ್ಷಣ ಬರುತ್ತೆ, ಅಬ್ಗುರು ಅಂದರೆ ಯಾರು ಅಂತ. ಜಲದಲ್ಲಿ ಗುರುವನ್ನು ಕಂಡೆ ಅಂತ. ಜಲ ನಮಗೆ ಗುರು ಅಂತೆ, ನೀರು. ಅದಕ್ಕೆ ಗಂಗೆ ನಾನು ಸಮಾಗಮ ದೃಷ್ಟಾಂತ ಕೊಟ್ಟಿದ್ದು ಈ ಕಾರಣಕ್ಕೋಸ್ಕರ. ನೀರಿನಲ್ಲಿರುವ ಸ್ವಭಾವ ಏನಿದೆ, ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಧುರಸ್ತೀರ್ಥಭೂರ್ನೃಣಾಂ. ಸ್ವಚ್ಛ ನೀರು ಹೇಗಿರುತ್ತದೆ ಅಂದರೆ ಅತ್ಯಂತ ಸ್ವಚ್ಛ ಅಂತ, ಪವಿತ್ರ. ನಾವು ಹೋಗಿ ಸ್ನಾನ ಮಾಡಿದರೆ ಅದು ಪವಿತ್ರ, ಯಾರು ಹೋಗಿ ಅದರಲ್ಲಿ ಸ್ನಾನ ಮಾಡ್ತಾರೋ ಅವರನ್ನೂ ಪವಿತ್ರೀಕರಿಸುವಂತಹ ಆ ಶಕ್ತಿ ಆ ನೀರಿಗಿದೆ. ಹಾಗೆ ಉಭಯ ಪೀಠಾಧಿಪತಿಗಳು ಕೂಡ ಹಾಗೆ ತಾವು ಶುದ್ಧರು, ಪವಿತ್ರರು. ತಮ್ಮ ಬಳಿ ಯಾರು ಬರ್ತಾರೆ ಅವರನ್ನೂ ಪವಿತ್ರೀಕರಿಸುವ ಸಾಮರ್ಥ್ಯ ಉಭಯ ಪೀಠಾಧಿಪತಿಗಳಿಗಿದೆ. ಸ್ವಚ್ಛ ಪ್ರಕೃತಿತ ಸ್ನಿಗ್ಧ. ಜಲದಲ್ಲಿ ನೀರಿನಲ್ಲಿ ಒಂದು ಗುಣ ಇದೆಯಂತೆ, ಸ್ನೇಹ ಅಂತ ಗುಣ. ಅದನ್ನು ಸ್ನೇಹ ಅಂತ ಕರಿತೀವಿ. ಸ್ನೇಹ ಅಂದರೆ ನಮ್ಮ ಫ್ರೆಂಡ್ಶಿಪ್ ಅಲ್ಲ. ಆ ಸ್ನೇಹ ಅಂತಂದರೆ ಶಾಸ್ತ್ರದಲ್ಲಿ ಹೇಳೋದು ಧಾರಣಾಕರ್ಷಣ ಹೇತುಭೂತ ವಿಲಕ್ಷಣ ಸಂಯೋಗ ಅಂತ. ನಾವು ಹಿಟ್ಟನ್ನು ಕಲಿಸ್ತೀವಿ, ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿ ಮುದ್ದೆ ಮಾಡ್ತೀವಿ. ಅದು ಮುದ್ದೆಯಾಗಿರಬೇಕಾದ್ರೆ, ಛಿದ್ರವಾಗಿ ಬೀಳದೇ ಇರಬೇಕಾದ್ರೆ
ಜಲದಲ್ಲಿರುವ ಸ್ನೇಹ ಎಂಬ ಗುಣ ಕಾರಣ. ಜಲದಲ್ಲಿ ಸ್ನೇಹವೇ ಇಲ್ಲದೆ ಹೋಗಿದ್ದಿದ್ರೆ ಆ ಮುದ್ದೆ ಪಿಂಡೀಭಾವವೇ ಆಗ್ತಾ ಇರಲಿಲ್ಲ, ಎಲ್ಲ ಛಿದ್ರವಾಗಿ ಬೀಳ್ತಾ ಇತ್ತು. ಹಾಗಾಗಿ ಆ ಸ್ನೇಹ ಎಂಬ ಗುಣ ಏನು ಮಾಡುತ್ತೆ, ಜಲದಲ್ಲಿರುವ ಸ್ನೇಹ ಎಂಬ ಗುಣ ಆ ಹಿಟ್ಟಿನ ಕಣಗಳನ್ನು ಆಕರ್ಷಿಸಿ ಎಳೆದು ಸೆಳೆದು ಹಿಡಿದಿಟ್ಕೊಳ್ಳುತ್ತದೆ ಬೀಳದೆ. ಹಾಗೆ ಉಭಯ ಪೀಠಾಧಿಪತಿಗಳಲ್ಲೂ ಈ ಸ್ನೇಹ ಎಂಬ ಗುಣ ಇದೆ. ಏನದು ಸ್ನೇಹ ಅಂತಂದರೆ, ಅವರೂ ಕೂಡ ಹಾಗೆ ತಮ್ಮ ಪ್ರವಚನಗಳ ಮೂಲಕ, ಉದ್ಬೋಧನ ಪ್ರಬೋಧನಗಳ ಮೂಲಕ ಎಲ್ಲ ಸಮಾಜ ಬಾಂಧವರನ್ನು, ಭಕ್ತರನ್ನು ಆ ಹಿಟ್ಟಿನ ಕಣಗಳಂತೆ ಎಳೆದು ಸೆಳೆದು ಹಿಡಿದುಕೊಂಡಿದ್ದಾರೆ. ಯಾರು ಬೀಳಬಾರದು ಅಂತ, ಅಧಃಪತನವಾಗಬಾರದು ಅಂತ ಹಿಡಿದಿಟ್ಕೊಂಡಿದ್ದಾರೆ. ಆ ಸ್ನೇಹ ಎಂಬ ಗುಣ ಸ್ವಾಮಿಗಳಲ್ಲಿದೆ. ಪ್ರಕೃತಿತ ಸ್ನಿಗ್ಧ ಮಧುರ, ಮಾಧುರ್ಯ, ನೀರಿನಲ್ಲಿ ಮಾಧುರ್ಯ ಇದೆ. ಸ್ವೀಟ್ನೆಸ್ ಹೇಗಿರಬಹುದು ಅಂತ ನೀವು ಆಲೋಚನೆ ಮಾಡಬಹುದು. ಆದರೆ ನೆಲ್ಲಿಕಾಯಿ ತಿಂದು ನೀರು ಕುಡಿದು ಗೊತ್ತಾಗ್ತದೆ ಮಾಧುರ್ಯ ಇದೆ ಅದರಲ್ಲಿ. ಹಾಗೆ ಉಭಯ ಪೀಠಾಧಿಪತಿಗಳ ವಚನದಲ್ಲೂ ಮಾಧುರ್ಯ ಇದೆ, ಇದನ್ನು ಹೇಳಬೇಕು ಅಂತಿಲ್ಲ. ಇಬ್ಬರ ವಚನವೂ ಪ್ರವಚನವೂ ಮಧುರ, ಅವರ ಕಂಠವೂ ಮಧುರ, ಅವರ ಉಪದೇಶವೂ ಮಧುರ. ಇಂತಹ ಉಭಯ ಪೀಠಾಧಿಪತಿಗಳ ಗುಣ ಒಂದೇ. ಆದ್ದರಿಂದ ಈ ಎರಡು ನದಿಗಳ ಸಮಾಗಮ ಒಂದಾಗಿ ಗಂಗೆಯಾಗತ್ತೆ. ಇಲ್ಲಿ ಗುಣಗಳ ಸಮಾಗಮ, ಇಬ್ಬರು ಪೀಠಾಧಿಪತಿಗಳ ಸಮಾಗಮ ಆಗಿ ಗುಣಗಳು ಒಂದೇ ಆಗಿವೆ. ಗುಣಗಳು ಮಾತ್ರ ಒಂದೇ ಅಲ್ಲ, ಉಭಯ ಪೀಠಾಧಿಪತಿಗಳ ನಾಮಾಭಿಧಾನವೂ ಕೂಡ ಒಂದೇ. ಅಷ್ಟರ ಮಟ್ಟಿಗೆ ಗೋಕರ್ಣ ಮಠಾಧೀಶರು ವಿದ್ಯಾಧೀಶ ತೀರ್ಥ ಶ್ರೀಪಾದರೆ, ಪಲಿಮಾರು ಮಠಾಧೀಶರು ಕೂಡ ವಿದ್ಯಾಧೀಶ ತೀರ್ಥ ಶ್ರೀಪಾದರೆ. ಇಷ್ಟು ನಾವು ಆ ಮಹಿಮೆಯನ್ನು ಗುರುಗಳಲ್ಲಿ ಕಾಣಬಹುದು. ಹಾಗಾಗಿ ಸ್ವಾಮಿಗಳು ತಮ್ಮ ಗುರುಗಳ, ವಿದ್ಯಾಮಾನ್ಯ ತೀರ್ಥರ ತಾವು ಹಾಕಿಕೊಟ್ಟ ದಾರಿಯಲ್ಲೇ, ಗುರುಗಳ ದಾರಿಯಲ್ಲೇ ತಾವು ನಡೆದರು ಅಂತ ಹೇಳಿದೆ. ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲ ವಿಷಯದಲ್ಲೂ ಅವರು ಗುರುಗಳ ದಾರಿಯಲ್ಲೇ ನಡೆದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ವಿಷಯದಲ್ಲೂ, ಗೋಕರ್ಣ ಮಠದ ವಿಷಯದಲ್ಲೂ ಕೂಡ ತಾವು ಗುರುಗಳ ದಾರಿಯಲ್ಲೇ ನಡೆದಿದ್ದಾರೆ. ಕಾರಣ ಯಾಕೆ ಅಂತಂದರೆ, ವಿದ್ಯಾಮಾನ್ಯ ತೀರ್ಥರು ನಮ್ಮ ಈ ಗೋಕರ್ಣ ಮಠದ ಪಂಚಶತಮಾನೋತ್ಸವ ಆಗಬೇಕಾದರೆ ತಾವು ಬಂದಿದ್ದರು. ಅವರ ಹಾದಿಯಲ್ಲೇ ನಡೀಬೇಕು ಅಂತ ಇಂದಿನ ದಿವಸ ಪಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಕೂಡ ಗುರುಗಳ ದಾರಿಯಲ್ಲಿ ನಡೆದು ಇಂದಿನ ದಿವಸ ಬಂದು ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಲಿಕ್ಕೆ ಬಂದಿದ್ದಾರೆ. ಅಂತಹ ಸ್ವಾಮಿಗಳನ್ನು ಪುನಃ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಇಲ್ಲಿ ಬಂದ ನಮ್ಮ ಎಲ್ಲ ಭಕ್ತರನ್ನು ಸ್ವಾಮಿಗಳು ಅನುಗ್ರಹಿಸಬೇಕು. ನಮ್ಮ ಮಠದ, ಉಭಯ ಮಠದ ಬಾಂಧವ್ಯ ಹೀಗೆ ಬೆಳೆಯಬೇಕು. ಆ ಸಂಬಂಧ ದೃಢವಾಗಿರಬೇಕು. ಸಂಬಂಧ ಹೇಗೆ ಅಂತಂದರೆ, ನೈಯಾಯಿಕರು ಹೇಳುವಂತಹ ಸಮವಾಯದಂತಿರಬೇಕು ಅಂತ. ಸಂಯೋಗ ಇದ್ದರೆ ವಿಭಾಗ ಆಗೇ ಆಗತ್ತೆ. ಸಮವಾಯ ನಿತ್ಯ. ಆದ್ದರಿಂದ ಹಿಂದೆ ಸ್ಥಾಪಿತವಾದ ಈ ಸಂಬಂಧ ಮುಂದೆ ನಿತ್ಯವಾಗಿ ನಡಿಬೇಕು ಅಂತ ನಮ್ಮ ಆಶಯ. ಹಾಗೆ ಗೋಕರ್ಣ ಮಠಕ್ಕೂ ಮತ್ತು ಈ ಪಲಿಮಾರು ಮಠಕ್ಕೂ ಸಂಬಂಧ ಹೀಗೆ ನಡೀಲಿ, ನಿತ್ಯವಾದ ಶಾಶ್ವತವಾದ ಸಂಬಂಧವಾಗಲಿ ಅಂತ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ರಾಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತಾ, ಪರಮಪೂಜ್ಯ ಸ್ವಾಮಿಗಳ ಅನುಗ್ರಹವನ್ನು ಬೇಡ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.